ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವ ಪರಿಣಾಮ ಅಲ್ಲಲ್ಲಿ ಗುಡ್ಡ ಕುಸಿತ, ಮನೆ ಕುಸಿತದ ಘಟನೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಮಂಜನಾಡಿ ಗ್ರಾಮದ ಮೊಂಟೆ ಪದವು ಪಂಬದ ಹಿತ್ತಿಲು ಕೋಡಿ ಎನ್ನುವ ಕೊಪ್ಪಲ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಇವತ್ತು ಬೆಳಗ್ಗೆ 4 ಗಂಟೆಯ ಜಾವದಲ್ಲಿ ಗುಡ್ಡವೊಂದು ಕುಸಿದು ಬಿದ್ದು ಮನೆ ಸಂಪೂರ್ಣ ಕುಸಿದಿದೆ. ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ, ಇಬ್ಬರು ಗಾಯಗೊಂಡಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಒಂದು ಪುಟ್ಟ ಕಂದಮ್ಮ ಮತ್ತು ತಾಯಿಯ ರಕ್ಷಣೆಗೋಸ್ಕರ ಹರಸಾಹಸವನ್ನ ಪಡಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಆಗಿದೆ. ಆದರೆ ಇದರಲ್ಲಿ ಮೃತಪಟ್ಟ ಮಹಿಳೆ ಪ್ರೇಮ, ಅಂದರೆ ಇದೊಂದು ಸಂಸಾರ, ಅಜ್ಜ ಅಜ್ಜಿ ಅವರ ಮಕ್ಕಳು ಮತ್ತು ಮಗನ ಹೆಂಡತಿ ಮಗು, ಅಂದರೆ ತುಂಬ ಜನ ಇದ್ದಂಥ ಒಂದು ಮನೆ. ಇದರಲ್ಲಿ ಈಗ ಅಜ್ಜಿ ಮೃತಪಟ್ಟಿದ್ದಾರೆ. ಪ್ರೇಮ 58ರ ಹರೆಯದ ಪ್ರೇಮ ಬೆಳಗಿನ ಜಾವ ಗಾಢ ನಿದ್ರೆಯಲ್ಲಿದ್ದರು. ಧಾರಾಕಾರ ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿಯಿಂದ ಆರಂಭವಾಗಿರುವಂತಹ ಮಳೆ ನಿಂತಿಲ್ಲ. ಸೊ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮನೆಯ ಒಳಗಡೆ ಬೆಚ್ಚನೆ ಮಲಗಿದ್ದ ಜೀವವೊಂದು ಬಲಿಯಾಗಿದೆ. 58ರ ಹರೆಯದ ಪ್ರೇಮ ಮೃತಪಟ್ಟರೆ ಅವರ ಪತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಕಾಲಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಮನೆಯಲ್ಲಿದ್ದಂತಹ ಅಜ್ಜಿ ಮೃತಪಟ್ಟರೆ ಅಜ್ಜನಿಗೆ ಗಂಭೀರ ಗಾಯ ಆಗಿದೆ. ಇನ್ನು ಕಾಂತಪ್ಪ ಪೂಜಾರಿ ಅವರ ಪುತ್ರ ಸೀತಾರಾಮ, ಇವರು ಮಾತ್ರ ಈ ಒಂದು ಘಟನೆಯಲ್ಲಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ಸೊ ಗುಡ್ಡ ಕುಸಿದು ಮನೆಯ ಒಂದು ಭಾಗದಲ್ಲಿ ಮಲಗಿದ್ದ ಸೀತಾರಾಮ್ ಅವರ ಪತ್ನಿ ಅಶ್ವಿನಿ, ಹಾಗೇನೆ ಇಬ್ಬರು ಪುಟ್ಟ ಮಕ್ಕಳು, ಒಂದು ಮಗು 3 ವರ್ಷ, ಇನ್ನೊಂದು ಮಗು 2 ವರ್ಷ. ಆ ಒಂದು ವಿಡಿಯೋವನ್ನು ನಾವು ನೋಡುವಾಗ ಪ್ರತಿಯೊಬ್ಬರದು ಕೂಡ ಕರಳು ಕಿತ್ತು ಬರುತ್ತೆ. ಯಾಕಂದರೆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಮಗು ಹಾಗೆ ಬಿದ್ಕೊಂಡಿದೆ. ಸೊ ತಾಯಿ ಕೂಡ ಜೊತೆಗಿದ್ದಾರೆ. ಸೊ 3 ವರ್ಷದ ಮಗು ಮತ್ತು 2 ವರ್ಷದ ಮಗು ಕುಸಿದ ಮನೆಯೊಳಗೆ ಸಿಕ್ಕಾಕೊಂಡಿದ್ದಾರೆ. ಸುಮಾರು ಮುಂಜಾನೆ 4 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಈಗ ಒಂದು 10 ನಿಮಿಷ, 1/4 ಗಂಟೆ ಆಯಿತು. ಈಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಆ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ತಾಯಿ ಮಾತ್ರ ಇನ್ನೂ ಕೂಡ ಒಳಗಡೆನೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ಆದರೆ ಮನೆ ಸಂಪೂರ್ಣ ಕುಸಿದ ಪರಿಣಾಮ ರಕ್ಷಣಾ ಕಾರ್ಯಾಚರಣೆ ಕಷ್ಟ ಆಯಿತು. ಬಳಿಕ ಸ್ಥಳಕ್ಕೆ NDRF ಮತ್ತು SDRP ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಬಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ತಾಯಿ ಮತ್ತು ಮಗುವಿನ ರಕ್ಷಣೆಗಾಗಿ ಹರಸಾಹಸ ಪಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಬೆಳಗಿನ ಜಾವ 4 ಗಂಟೆಗೆ ಘಟನೆಯಾಗಿದೆ. ಆ ಒಂದು ಪ್ರದೇಶ ಅದು ದುರ್ಗಮ ಪ್ರದೇಶ. ಅಲ್ಲಿಗೆ ಹೋಗೋದಕ್ಕೆ ಸರಿಯಾದ ದಾರಿ ಕೂಡ ಇಲ್ಲ. ಒಂದು ಕಡೆ ಮಳೆ ಬರ್ತಾ ಇದೆ, ಹೋಗುವವರಿಗೂ ಕೂಡ ಸಮಸ್ಯೆ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ NDRF ತಂಡ ಹಾಗೆಯೇ SDRF ತಂಡದವರು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಆ ಮಗುವನ್ನು ರಕ್ಷಿಸುವಲ್ಲಿ ಈಗ ಸಫಲರಾಗಿದ್ದಾರೆ. ತಾಯಿಯ ರಕ್ಷಣೆ ಆಗಬೇಕಾಗಿದೆ. ಆರಂಭದಲ್ಲಿ ಕಾರ್ಯಾಚರಣೆಗೆ ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ಮಗು ಆ ಮಣ್ಣಿನ ಅಡಿಯಲ್ಲಿ ಅಳ್ತಾ ಇರುವಂತಹ ಒಂದು ದೃಶ್ಯ ಏನಿತ್ತು, ಅಲ್ಲಿ ಸೇರಿದ್ದವರಿಗೆ ಅಂದರೆ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಹೇಗಾದರೂ ಮಾಡಿ ಆ ಮಗುವನ್ನು ಒಂದ್ಸಲ ರಕ್ಷಣೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಭಾವನೆ. ಆ ತಾಯಿ ಕೂಡ ಮಣ್ಣಿನ ಅಡಿಯಿಂದ ಮಾತಾಡ್ತಾ ಇರುವಂತಹ ದೃಶ್ಯ ಏನಿದೆ ಅದೆಲ್ಲವೂ ಕೂಡ ಹೃದಯ ಕಲಕುವಂತಿತ್ತು. ಇನ್ನು ಆರಂಭದಲ್ಲಿ ಏನು ಬೆಳಗ್ಗೆ 4 ಗಂಟೆಗೆ ಈ ಘಟನೆ ಆಗಿದೆ. ಇವತ್ತು ಈಗ ಮಧ್ಯಾಹ್ನ 1 ಗಂಟೆ. ಇಷ್ಟು ಹೊತ್ತು ಆಹಾರ ಅಥವಾ ಇನ್ನಿತರ ವಸ್ತುಗಳ ಪೂರೈಕೆ ಕಷ್ಟ ಸಾಧ್ಯ. ಆದರೆ ಅವರು ಬದುಕಬೇಕಿದ್ರೆ ಅವರಿಗೆ ಅಟ್ಲೀಸ್ಟ್ ಒಂದು ಆಕ್ಸಿಜನ್ನ ಪೂರೈಕೆ ಆಗಬೇಕು. ಹೀಗಾಗಿ ಆರಂಭದಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದವರಿಗೆ ವೈದ್ಯರ ತಂಡ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕಾರ್ಯ ಮಾಡುತ್ತೆ. ಮೊಂಟೆ ಪದವು ಪಂಬದ ಹಿತ್ತಿಲು ಕೋಡಿ ಕೊಪ್ಪಲದಲ್ಲಿ ಆಗಿರುವಂತಹ ಒಂದು ದುರ್ಘಟನೆಗಿದು. ಈಗಾಗಲೇ ಸೀತಾರಾಮ್ ಅವರ ಪತ್ನಿ ಅವರು ಮೃತಪಟ್ಟಿದ್ದಾರೆ ಮತ್ತು ಮೊಮ್ಮಗ ಆರ್ಯನ್ ಮೃತಪಟ್ಟಿದ್ದಾರೆ. ಸೊ ಇಲ್ಲಿ ಈ ತಾಯಿದ್ದು ದೊಡ್ಡ ಮಗ ಅವರು ಮೃತಪಟ್ಟಿದ್ದಾರೆ, ಆರ್ಯನ್. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಮಗು ಮತ್ತು ತಾಯಿ ಈಗ ಏನು ಮಣ್ಣಿನಡಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಆ ಭಾಗದಲ್ಲಿ ಮಣ್ಣು ತುಂಬ ದೊಡ್ಡದಾಗಿ ಬಿದ್ದಿದೆ. ಸೊ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಸ್ಥಳದಲ್ಲೇ ಮೃತಪಟ್ಟರೆ ಕಾಂತಪ್ಪ ಪೂಜಾರಿ ಅವರಿಗೆ ಗಂಭೀರ ಗಾಯ ಆಗಿದೆ. ಮೊಮ್ಮಗ ಆರ್ಯನ್ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈಗ ಸೀತಾರಾಮ್ ಅವರ ಪತ್ನಿ ಮತ್ತು ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮಣ್ಣಿನ ಒಳಗಡೆಯಿಂದ ಆರಂಭದಲ್ಲಿ ಅವರು ಸ್ವಲ್ಪ ಮಾತನಾಡ್ತಾ ಇರುವಂತಹ ವಿಚಾರ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ ರಕ್ಷಣಾ ಕಾರ್ಯಾಚರಣೆಗೆ ಹೋದಂತಹ ತಂಡ, ಯಾಕಂದರೆ ಇಲ್ಲಿ ಏನಾಗುತ್ತೆ, ಒಂದು ಕಡೆ ನಿಮಗೆ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕಂತ ಹೇಳಿದರೆ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದವರನ್ನು ಎಷ್ಟು ಸೇಫಾಗಿ ತೆಗಿಬೇಕು, ಮೇಲೆ ಬಿದ್ದಿರುವಂತಹ ಅವಶೇಷಗಳು ಏನಿದೆ, ಹಂಚು ಇರ್ಬೋದು ಅಥವಾ ಮೇಲ್ಗಡೆ ಇದ್ದಂತಹ ಮರ ಮತ್ತು 30 ಅಡಿ ಆಳದಿಂದ ಮಣ್ಣು ಕುಸಿದಿರುವಂಥದ್ದು.
ಮತ್ತು ಒಂದು ಬೃಹತ್ ಆಕಾರದ ಮರ ಕೂಡ ಬಿದ್ದಿದೆ. ಸೊ ತುಂಬ ಟಫ್ ಆಗಿರುವಂತಹ ಒಂದು ಕಾರ್ಯಾಚರಣೆಯನ್ನು NDRF ಮತ್ತು SDRF ತಂಡ ಮಾಡಿರುವಂಥದ್ದು. ಸೊ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡವರಿಗೆ ಆರಂಭದಲ್ಲಿ ಆಕ್ಸಿಜನ್ ಪೂರೈಕೆಯನ್ನು ಮಾಡಿ ಆನಂತರ ಅವರ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ NDRF ಮತ್ತು FSDR, ಅದರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಈಗ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಂತಹ 6 ಉಷ್ಣ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಮೊಂಟಪದವಿನಲ್ಲಿ, ಪಂಬದ ಹಿತ್ತಲುಕೋಡಿ ಕೊಪ್ಪಲದ ಪ್ರದೇಶದಲ್ಲಿ. ಸೊ ತಾಯಿ ಮತ್ತು 2 ಮಕ್ಕಳ ಪೈಕಿ ತಾಯಿಯ ರಕ್ಷಣಾ ಕಾರ್ಯಾಚರಣೆ ಕಠಿಣ ಸವಾಲಾಗ್ತಾ ಇದೆ. ಆದರೆ ಆ ಪುಟ್ಟ ಮಗು ಏನಿತ್ತು, ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೆವು, 6 ಉಷ್ಣ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಈಗ ಯಶಸ್ವಿ ಕಂಡಿದ್ದಾರೆ. ಸತತ 9 ಗಂಟೆಗಳಿಂದ ನಡೆದಂತಹ ಒಂದು ಕಾರ್ಯಾಚರಣೆ ಇದು ಆರುಷ್ ಮತ್ತು ತಾಯಿಯ ರಕ್ಷಣೆಗಾಗಿ. ಯಾಕಂದರೆ ಅಲ್ಲಿ ಅಜ್ಜಿ ಪ್ರೇಮ, ಮೊಮ್ಮಗ ಆರ್ಯನ್ ಇವರನ್ನು ಬದುಕಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಈ NDRF ತಂಡ ಹೋಗೋದಕ್ಕಿಂತ ಮುಂಚೆನೇ ಅವರು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ರು. ಜೀವಂತವಾಗಿದ್ದದ್ದು ತಾಯಿ ಮತ್ತು ಮಗು, ಅವರನ್ನು ರಕ್ಷಿಸುವಂಥ ಒಂದು ಸವಾಲಿತ್ತು. ಈ ಕಠಿಣ ಸವಾಲಿನ ನಡುವೆ ಕೂಡ ಆ ಪುಟ್ಟ ಮಗು 6 ಉಷ್ಣ ರಕ್ಷಣೆಯನ್ನು ಮಾಡಿದ್ದಾರೆ. ತಾಯಿಯ ರಕ್ಷಣಾ ಕಾರ್ಯಾಚರಣೆ ತುಂಬ ಸವಾಲಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಸತತ 9 ಗಂಟೆಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಆಗಿದೆ. ದುರ್ಗಮವಾದಂತಹ ಪ್ರದೇಶ, ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಯಾವುದೇ ವೆಹಿಕಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸ್ಟ್ರೆಚ್ಚರನ್ನು ಕೂಡ ಎತ್ಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಸೇತುವೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಯಾವ ರೀತಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಯ ಟೀಮ್ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡ ವೆಹಿಕಲ್ ಆಗಲಿ ಅಥವಾ ರಕ್ಷಣಾ ಕಾರ್ಯಾಚರಣೆಗೆ ಹೋದವರ ವೆಹಿಕಲ್ ಹೋಗೋದಕ್ಕೂ ಕೂಡ ಕಷ್ಟ ಸಾಧ್ಯ ಇರುವಂತಹ ಒಂದು ದುರ್ಗಮ ಹಾದಿಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ನಿರಂತರ ಮಳೆಗೆ ಸಂಭವಿಸಿದ ಈ ಒಂದು ಅವಘಡದ ಸಂದರ್ಭದಲ್ಲಿ ತುರ್ತು ಸಮಯದಲ್ಲೂ ಕೂಡ ಒಂದು ಇಂಟೀರಿಯರ್ ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿರುವಂತಹ ತಂಡದವರಿಗೆ ನಾವು ಖಂಡಿತವಾಗಲೂ ಶಾಬಾಸ್ಗಿರಿಯನ್ನು ಕೊಡಲೇಬೇಕು. ಈಗ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯಾವಳಿಯಲ್ಲಿ ನಾವು ಗಮನಿಸಿದಾಗ ಆ ಪುಟ್ಟ ಮಗುವಿಗೆ ಏನೂ ಗೊತ್ತಿಲ್ಲ ಪಾಪ. ಮನೆ ಬಿದ್ದಿದೆ, ಹಂಚು ಬಿದ್ದಿದೆ, ಆ ಕಡೆ ಮೊಮ್ಮಗ ಇನ್ನೋರ್ವ ದೊಡ್ಡವ ಅವ ಮೃತಪಟ್ಟಿದ್ದಾನೆ, ಅಜ್ಜಿ ಮೃತಪಟ್ಟಿದ್ದಾರೆ. ಆ ಮಗು ಸ್ವಲ್ಪ ಆಟ ಆಡ್ತಾ ಇರುವ ರೀತಿಯಲ್ಲಿ ಕೈಕಾಲುಗಳನ್ನು ಆಡಿಸ್ಕೊಂಡು ಅದರದ್ದೇ ಆದಂಥ ಒಂದು ಲೋಕದಲ್ಲಿ ಆ ಮಗು ಇತ್ತು. ಆ ದೃಶ್ಯಾವಳಿಯನ್ನು ಗಮನಿಸಿದಾಗ ಇನ್ನೊಂದು ಕಡೆಯಿಂದ ತಾಯಿ ಆ ಮಗುವನ್ನು ಹಿಡ್ಕೊಂಡಿದ್ದಾರೆ. ತಾಯಿ ಕೂಡ ಆ ಮಣ್ಣಿನ ಅವಶೇಷಗಳಲ್ಲಿ ಇದ್ದಾರೆ. ಸೊ ಈ ಒಂದು ದೃಶ್ಯ ಏನಿದೆ ಖಂಡಿತವಾಗಲೂ ಹೃದಯವನ್ನು ಕಲಕುತ್ತೆ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಆ ಮಗುವನ್ನು ಈಗ ಸೇಫ್ ಆಗಿ ಹೊರ ತೆಗೆಯಲಾಗಿದೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ದೊಡ್ಡ ತೊಡಕಾಗಿರುವಂಥದ್ದೇ, ಹೋಗೋದಕ್ಕೆ ರಸ್ತೆ ಇಲ್ಲ. ಅಂದರೆ ಗುಡ್ಡದ ತಪ್ಪಲಲ್ಲಿದ್ದಂಥ ಒಂದು ಮನೆ, ಬಹುಶಃ ಅವರೇ ಹೇಳುವ ಪ್ರಕಾರ ಸ್ವಲ್ಪ ಕೃಷಿ ಎಲ್ಲ ಮಾಡಿಕೊಂಡು ಅಥವಾ ಮಕ್ಕಳು ಯಾರೋ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗಿ ಬದುಕ್ತಾ ಇದ್ದಂಥ ಒಂದು ಸಂಸಾರ. ಅಂದರೆ ಇಲ್ಲಿ ಬಿದ್ದದ್ದೇ ಗೊತ್ತಿಲ್ಲ, ಗಾಢ ನಿದ್ರೆಯಲ್ಲಿದ್ದವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಹಾಗಾಗಿದೆ ಪರಿಸ್ಥಿತಿ. ಏನೋ ಸೀತಾರಾಮ್ ಅವರಿಗೆ, ಕಾಂತಪ್ಪ ಅವರ ಮಗ, ಸೌಂಡ್ ಕೇಳಿ ಹೊರಗೆ ಬಂದ ಕಾರಣ ಅವರೊಬ್ಬರೇ ಸೇಫ್ ಈಗ ಇಡೀ ಮನೆಯಲ್ಲಿ. ಬಾಕಿಯವರನ್ನು ಸೌಂಡ್ ಕೇಳಿ ಹೊರಗೆ ಬಂದು ನೋಡ್ತಾ ಇದ್ದಾರೆ, ಬಾಕಿಯವರನ್ನು ರಕ್ಷಣೆ ಮಾಡೋಣ ಅಂತ ಅವರು ಧಾವಿಸೋದಕ್ಕೂ ಕೂಡ ಸಮಯ ಇಲ್ಲ. ಅಷ್ಟರ ಒಳಗಾಗಿ ಈ ಘಟನೆ ಸಂಭವಿಸಿದೆ. ಅವರು ನೋಡ್ತಾ ಇದ್ದಾಗೆ ಅವರ ಕಣ್ಣೆದುರಿಗೆ ಅವರ ಪತ್ನಿ, ಅವರ ಮಗು, ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಾಪ ತಾಯಿ ಕಣ್ಣೆದುರಿಗೆ ಮೃತಪಟ್ಟಿದ್ದಾರೆ. ಅವರ 2 ಮಕ್ಕಳು ಈಗ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ರಕ್ಷಣಾ ಕಾರ್ಯಾಚರಣಾ ಮೂಲಕ ಅವರನ್ನು ಹೊರ ತೆಗೆಯಲಾಗ್ತಾ ಇದೆ. ಪತ್ನಿ ಕೂಡ ಮಣ್ಣಿನ ಅಡಿಯಲ್ಲಿದ್ದಾರೆ. ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿ. ಒಂದಷ್ಟು ಮನೆಯವರು ಈಗಾಗಲೇ ಜಾಗ ಖಾಲಿ ಮಾಡಿ ಹೋಗಿದ್ದಾರೆ. ಅಂದರೆ ಅಕ್ಕಪಕ್ಕದ್ದಲ್ಲ, ಯಾಕಂದರೆ ಹಳ್ಳಿಯಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲೆಲ್ಲ ಮನೆ ಇರಲ್ಲ, ದೂರ ಇರುತ್ತೆ. ಸೊ ಒಂದಷ್ಟು ಕಡೆಯ ಜನರು ಅಲ್ಲಿನ ಡೇಂಜರ್ ಸ್ಥಿತಿಯನ್ನು ಅರಿತು ಮೊದಲೇ ಮಾರಾಟ ಮಾಡಿಯೋ ಅಥವಾ ಇನ್ನೇನೋ ಹೋಗಿದ್ದಾರೆ. ಇವರು ಪಾಪ ಆ ಕೃಷಿಯನ್ನು ನಂಬಿಕೊಂಡೇ ಬದುಕ್ತಾ ಇದ್ದಾರೆ ಇನ್ನೂ ಕೂಡ. ಅಂತಹ ಮನೆಯಲ್ಲಿ ಇಂತಹದೊಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಿಡದೇ ಸುರಿದಂತಹ ಮಳೆಗೆ ನೀರು ಫೋರ್ಸಲ್ಲಿದ್ದ ಕಾರಣ ಗುಡ್ಡ ಕುಸಿತ ಆಗಿದೆ ಅನ್ನುವಂಥ ಸದ್ಯದ ಮಾಹಿತಿ. ಮರ ಕೂಡ ಒಂದು ಬಿದ್ದಿದೆ. ಸೊ ಸದ್ಯಕ್ಕೆ ತಾಯಿಯ ಒಂದು ರಕ್ಷಣಾ ಕಾರ್ಯಾಚರಣೆ ಆಗಬೇಕಾಗಿದೆ. ಆ ನಂತರ ಮಣ್ಣಿನ ಅಡಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಮೃತದೇಹವನ್ನು ಹೊರತೆಗಿಬೇಕಾದಂತಹ ಕೆಲಸ ಕೂಡ ಇದೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರ ಮಳೆ ಒಂದು ಕಡೆ ಅಡಚಣೆ ಆದರೆ ಹೋಗೋದಕ್ಕೆ ಸಮರ್ಪಕ ದಾರಿ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಇದು ಕೂಡ ಕಷ್ಟ ಸಾಧ್ಯ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ NDRF ಮತ್ತು FSDR ಅಗ್ನಿಶಾಮಕ ದಳ ಮತ್ತು ಅಲ್ಲಿನ ಸ್ಥಳೀಯರು ಒಂದು ಮಾನವೀಯ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಅಶ್ವಿನಿ ಅವರನ್ನು ಕೂಡ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ಹೊರ ತೆಗೆಯಲಾಗಿದೆ. ರಕ್ಷಣಾ ಕಾರ್ಯಾಚರಣೆ
ಯಶಸ್ವಿ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸತತ 9 ಗಂಟೆಗಳಿಂದ ನಡೆದಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಕೊನೆಗೂ ಕೂಡ ತಾಯಿ ಮತ್ತು ಮಗು ಎಲ್ಲರನ್ನೂ ಕೂಡ ಸೇಫ್ ಆಗಿ ಹೊರತರಲಾಗಿದೆ. ಬಹುಶಃ ನಾವು ಖಂಡಿತವಾಗ್ಲೂ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿರುವಂತಹ NDRF ಹಾಗೆಯೇ FSDR ಅಗ್ನಿಶಾಮಕ ದಳ ಮತ್ತು ಅಲ್ಲಿನ ಸ್ಥಳೀಯರ ಒಂದು ಕಾರ್ಯಾಚರಣೆಗೆ ಶಾಬಾಸ್ಗಿರಿಯನ್ನು ಕೊಡಲೇಬೇಕು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ತಾಯಿ ಮತ್ತು ಮಗುವಿನ ರಕ್ಷಣೆ ಸಾಧ್ಯ ಆಗಿದೆ. ಯಾಕಂದರೆ ಇದು ಸಂದಿಗ್ಧ ಪರಿಸ್ಥಿತಿ ಅಂತ ಯಾಕೆ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ವೆಹಿಕಲ್ ಹೋಗೋದಕ್ಕೂ ಜಾಗ ಇಲ್ಲದ, ತುಂಬ ಇಕ್ಕಟ್ಟಾದಂತಹ, ರಸ್ತೆನೇ ಸಂಪರ್ಕ ಇಲ್ಲದಂತಹ ಪ್ರದೇಶ. ನಾವು ಸ್ಟ್ರೆಚರಲ್ಲಿ ಗಮನಿಸ್ತಾ ಇದ್ದೇವೆ, ಹೊತ್ಕೊಂಡು ತರ್ತಾ ಇದ್ದಾರೆ. ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಂತಿದ್ರೂ ಕೂಡ ಒಂದಷ್ಟು ದೂರ ಸ್ಟ್ರೆಚರ್ನಲ್ಲಿ ಹಿಡ್ಕೊಂಡು ನಂತರ ವೆಹಿಕಲ್ಗೆ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಇಂತಹ ಸ್ಥಿತಿಯಲ್ಲೂ ಕೂಡ 9 ಗಂಟೆಗಳ ನಿರಂತರ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ಹಲವು ಜನರ ಪ್ರಾರ್ಥನೆ ಫಲಿಸಿದೆ. ತಾಯಿ ಮತ್ತು ಮಗು ಇಬ್ಬರು ಕೂಡ ಸೇಫ್ ಆಗಿದ್ದಾರೆ. ಮನೆಯಲ್ಲಿದ್ದಂತಹ ಅಜ್ಜಿ ಮೃತಪಟ್ಟಿದ್ದಾರೆ, ಮೊಮ್ಮಗ ಮೃತಪಟ್ಟಿದ್ದಾರೆ. ಇನ್ನುಳಿದಂತೆ ಮನೆಯ ಇತರೆ ಎಲ್ಲ ಸದಸ್ಯರು ಕೂಡ ಸೇಫ್ ಆಗಿದ್ದಾರೆ. ನಾವು ಬೆಳಗಿನಿಂದ ಗಮನಿಸ್ತಾ ಇದ್ದಂತಹ ಒಂದು ಆ ದೃಶ್ಯಾವಳಿ ಏನಿತ್ತು, ತಾಯಿ ಮತ್ತು ಮಗು ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡು ಹೋರಾಟ ನಡೆಸ್ತಾ ಇದ್ದಂತಹ ಒಂದು ಸ್ಥಿತಿ. ಆ ಸ್ಥಿತಿಯಿಂದ ಈಗ ಇಬ್ಬರು ಹೊರ ಬಂದಿದ್ದಾರೆ. ಯಾಕಂದರೆ ಆರಂಭದಲ್ಲೇ ಅವರಿಗೆ ಆಕ್ಸಿಜನ್ನ ವ್ಯವಸ್ಥೆ ಮಾಡಿ ಆ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ, ಯಾಕಂದರೆ ನಾವು ತುಂಬ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ, ಉಸಿರುಗಟ್ಟಿ ಮೃತಪಟ್ಟಂತಹ ಘಟನೆಗಳು ಕೂಡ ಇದೆ. ಹಾಗಾಗಿ ಆರಂಭದಲ್ಲಿ ವೈದ್ಯರ ತಂಡ ಅವರಿಗೊಂದು ಆಕ್ಸಿಜನ್ ಸಪ್ಲೈ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅಲ್ಲಿಗೆ ಸ್ಥಳಕ್ಕೆ ಹೋಗಿದ್ದಂತಹ ರಕ್ಷಣಾ ಕಾರ್ಯಾಚರಣೆಯ NDRF ಮತ್ತು FSDR ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸಿದ ಪರಿಣಾಮ ಕೊನೆಗೂ ತಾಯಿ ಮತ್ತು ಮಗು ಸೇಫ್ ಆಗಿದ್ದಾರೆ. ಆಕ್ಸಿಜನ್